ನನಗೆ ಪ್ರಾಥಮಿಕ ಮಾಹಿತಿ ಏನು ಬಂದಿದೆ ಅಂತಂದರೆ, ಸಂತೋಷ್ ಪಾಟೀಲ್ ಅನ್ನುವ ಒಬ್ಬ ವ್ಯಕ್ತಿ ಶಿವಮೊಗ್ಗ ಒಂದು ಲಾಡ್ಜ್ನಲ್ಲಿ ಉಡುಪಿಯ ಒಂದು ಲಾಡ್ಜ್ನಲ್ಲಿ ಅವರ ದೇಹ ಪತ್ತೆಯಾಗಿದೆ ಅನ್ನುವಂಥದ್ದು. ಈಗಾಗಲೇ ಪೊಲೀಸರನ್ನು ಧಾವಿಸಿದ್ದಾರೆ, SP ಧಾವಿಸಿದ್ದಾರೆ. ಎಲ್ಲ ರೀತಿಯ ಪ್ರಾಥಮಿಕ ತನಿಖೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕೂಡಲೇ FSL ಆಫೀಸರ್ಸ್ಗೂ ಹೋಗೋದಕ್ಕೆ ತಿಳಿಸಿದ್ದಾರೆ. ಮಂಗಳೂರಿನಿಂದ FSL ಆಫೀಸರ್ ಕೂಡ ಹೋಗಿದ್ದಾರೆ. ಈ ಎಲ್ಲ ಮಾಹಿತಿಗಳ ಕಲೆ ಆದಮೇಲೆ ಪ್ರಾಥಮಿಕ ವರದಿ ಏನು ಬರ್ತದೆ, ಅದರ ಆಧಾರದ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೇವೆ. ಒಂದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಒಂದು ಸಾವು ಹಿನ್ನೆಲೆಯನ್ನು ಸಂಪೂರ್ಣವಾಗಿ ತನಿಖೆ ಆಗ್ತದೆ. ನಮ್ಮ ಕಡೆಯಿಂದ ಯಾವುದೇ ರೀತಿಯ ಹಸ್ತಕ್ಷೇಪವಾಗಲಿ ಮಾರ್ಗದರ್ಶನ ಇರೋದಿಲ್ಲ. ಸರ್ವ ಸ್ವತಂತ್ರವಾಗಿ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತದೆ. ಈಗ ಅವರು ಬರೆದಿರೋದು ಪತ್ರ ನಿಮಗೆ ಮಾಧ್ಯಮಕ್ಕೆ ಕಳಿಸಿರುವಂಥದ್ದು ಎಲ್ಲವೂ ಕೂಡ ತನಿಖೆಗೆ ಒಳಪಡ್ತದೆ. ಅದರ ಜೆನ್ಯೂನಿಟಿ ಏನಿದೆ ಏನಿಲ್ಲ ಅದೆಲ್ಲವೂ ತನಿಖೆಗೆ ಒಳಪಡ್ತದೆ. ತನಿಖೆ ಆಧಾರದ ಮೇಲೆ ಮುಂದೆ ನಾವು ಏನು ಮಾಡಬೇಕು ಅನ್ನೋದು ತೀರ್ಮಾನ. ಅಲ್ಲ, ಹಿಂದೆ ಒಬ್ಬರು ಆಫೀಸರು ಸೂಸೈಡ್ ಮಾಡ್ಕೊತಾರೆ, ಸಿದ್ದರಾಮಯ್ಯ ರಜೆಯನ್ನು ಕೊಟ್ಟರ ಅಂತ ನಾನು ಬರೋ ಪ್ರಶ್ನೆ ಇದೆ. ತನಿಖೆ ಮಾಡಿಸ್ತಾ ಇದ್ದೀವಿ, ಇದೊಂದು ಸೂಸೈಡ್ ಕೇಸು, ಅದಕ್ಕೆ ಹಿನ್ನೆಲೆ ಇರುವಂಥದ್ದು ಕೂಡ ಗೊತ್ತಿರುವಂಥದ್ದು. ಆ ಹಿನ್ನೆಲೆ ಮತ್ತು ಈಗ ಆಗಿರುವಂಥ ಘಟನೆಯ ಸಂಪೂರ್ಣ ತನಿಖೆ ಆಗ್ತದೆ. ತನಿಖೆಯಲ್ಲಿ ಸತ್ಯಾಂಶ ಬರುತ್ತದೆ. ಆ ಸತ್ಯಾಂಶದಲ್ಲಿ ಏನು ಬರ್ತದೆ ಅದರ ಆಧಾರದ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ತೇವೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಪೊಲೀಸ್ ಆಫೀಸರ್ಸ್ಗೆ ಡೈರೆಕ್ಷನ್ ಕೊಟ್ಟಿದ್ದೇವೆ. ಅತ್ಯಂತ ವ್ಯವಸ್ಥಿತ ಏನು ಒಂದು ತನಿಖೆ ಆಗಬೇಕು, ಅದು FSLನಿಂದ ಅಲ್ಲಿರುವಂಥ ಸ್ಥಳದ ಪರಿಶೀಲನೆ, ಇನ್ಕ್ವೈರಿ ಏನೆಲ್ಲ ಆಗಬೇಕು ಅದು ಕಾನೂನುಬದ್ಧವಾಗಿ ಆಗಬೇಕನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದೆ. ಅದಕ್ಕೆ ಕೂಡ FSL ಕೂಡ ಕಳಿಸಿದ್ದಾರೆ, ಯಾರು ತಡೆ ಮಾಡಬೇಕು ಮತ್ತು ಬಹಳ ಪ್ರಾಮಾಣಿಕ ಮತ್ತು ಪಾರದರ್ಶಕ ತನಿಖೆ. ಆ ಆರೋಪವನ್ನು ಈಶ್ವರಪ್ಪ ಅಲ್ಲಿಗಳಿದ್ದಾರೆ. ಮತ್ತೆ ನನಗೆ ಮೊನ್ನೆ ವಿಧಾನಸಭೆಯಲ್ಲಿ ಅವ್ರು ಹೇಳಿದ್ದು, ಅವರ ಮೇಲೆ ಕೋರ್ಟಲ್ಲಿ ಕೂಡ ಕೇಸ್ ಹಾಕಿದ್ದಾರೆ, ಅವ್ರ ನೋಟಿಸು ಕೂಡ ಹೋಗಿದೆ. ಇನ್ನೊಂದು ಯಾವುದೋ ಒಂದು ಸುದ್ದಿ ವಾಹಿನಿಯನ್ನು ಕೂಡ ಮೇಲೆ ಕೇಸ್ ಹಾಕಿದ್ದೇವೆ, ಅದು ಕೂಡ ನೋಟಿಸ್ ಹೋಗಿದೆ ಅನ್ನುವಂಥ ಮಾಹಿತಿಯನ್ನು ಈಶ್ವರಪ್ಪ ನನಗೆ ಕೊಟ್ಟಿದ್ದು. ಹೀಗಾಗಿ ಅವರು ಅದು ನಿರಾಕರಣೆಯನ್ನು ಮಾಡಿದ್ರು ಮತ್ತು ಅದರ ವಿರುದ್ಧ ಕೂಡ ಕೋರ್ಟಲ್ಲಿ ಕೂಡ ಕೇಸ್ ಹಾಕಿದ್ದಾರೆ. ಇವೆಲ್ಲವನ್ನು ಕೂಡ ತನಿಖೆಗೆ ಸಂದರ್ಭದಲ್ಲಿ ಇವೆಲ್ಲ ಮುಖ್ಯಾಂಶಗಳಾಗಿಲ್ಲ. ಅಲ್ಲ, ಅವರು ಆರೋಪದ ಯಾವುದೇ ರೀತಿಯ ಮಾಹಿತಿಗಳನ್ನ ಸರ್ಕಾರಕ್ಕಾಗಲಿ ಏನೂ ಕೊಟ್ಟಿಲ್ಲ. ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆರೋಪ ಮಾಡಿದ್ರು. ಈಗ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ತಂದೆ ಆದಂಥ ಒಂದು ನಮ್ಮ ಕಡೆ ಕಿಮ್ಮತ್ತು, ಹೀಗಾಗಿ ಮೌಲ್ಯ ಇದೆ. ನಾವು ಅದನ್ನು ಗೌರವಿಸ್ತೇವೆ. ಯಾವ ಸಂದರ್ಭಕ್ಕಾಗಿ ಈ ಒಂದು ನಿರ್ಣಯವನ್ನು ಅವರು ತೆಗೆದುಕೊಂಡ್ರು ಅನ್ನುವಂಥದ್ದು ತನಿಖೆಯಲ್ಲೇ ಗೊತ್ತಾಗುತ್ತೆ. ಅದರಿಂದ ಪ್ರಾಮಾಣಿಕವಾದಂಥ ತನಿಖೆ ಆಗೇ. Boswara Millet Health Mix, best for nutrition. Useful in diabetes management, supports in boosting immune system, helps in lowering bad cholesterol, useful in reducing the risk of heart disease, aids in blood pressure management, aids in preventing premature aging, nourishes hair and skin. Millets for everyone. Use it and nurture your body. Contact 0977 801071 09480 363665 osiremilletmix.com